ಕಣಚೂರು ಫಿಸಿಯೋಥೆರಪಿ ಕಾಲೇಜು, ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ಯುಟಿ ಫರೀದ್ ಫೌಂಡೇಶನ್ ಆಶ್ರಯದಲ್ಲಿ ದಿವಂಗತ ನಸೀಮಾ ಫರೀದ್ ಸ್ಮರಣಾರ್ಥ ಉಪನ್ಯಾಸ ನಿಟ್ಟಿನಲ್ಲಿ ಐಸಿಯುನಲ್ಲಿ ಹೃದಯ ರಕ್ತನಾಳದ ಫಿಸಿಕಲ್ ಥೆರಪಿ ಹಾಗೂ ಎದೆಯ ಕ್ಷಕಿರಣ ವ್ಯಾಖ್ಯಾನಗಳ ಕುರಿತ 2 ದಿನಗಳ ಉಚಿತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರವು ನಾಟಿಕಲ್ನ ಕಣಚೂರು ಆಸ್ಪತ್ರೆಯ ಆಡಿಟೋರಿಯಂನಲ್ಲಿ ನಡೆಯಿತು. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಅಧ್ಯಕ್ಷ ಯು ಕಣಚೂರು ಮೋನು ಗಿಡಕ್ಕೆ ನೀರು ಹಾಕುವ ಮೂಲಕ 2 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರಕ್ಕೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ಜ್ಞಾನ ವೃದ್ಧಿಸುವಿಕೆ ಹಾಗೂ ಅರ್ಹರಿಗೆ ಸೌಲಭ್ಯಗಳನ್ನು ಒದಗಿಸುವ ಮಾಹಿತಿಯನ್ನ ನೀಡುವಂತಹ ಕಾರ್ಯಾಗಾರದ ಸದುಪಯೋಗವನ್ನ ಎಲ್ಲರೂ ಪಡೆದುಕೊಳ್ಳಲಿ. ಮಂಗಳೂರು ಕ್ಷೇತ್ರದಲ್ಲಿ ಯುಟಿ ಫರೀದ್ ಅವರು ಶಾಸಕರಾಗಿ ನಡೆಸಿದ ಸಾಮಾಜಿಕ ಕಾರ್ಯಗಳು ಹಲವು. ವಕೀಲರಾಗಿ ರಾಜಕಾರಣಿಯಾಗಿದ್ದುಕೊಂಡು ಜನರ ಸೇವೆಯಲ್ಲಿ ನಿರತರಾಗಿದ್ದ ಹಿರಿಯ ಮುತ್ಸದ್ದಿಯ ಪತ್ನಿಯ ಹೆಸರಿನಲ್ಲಿ ನಡೆಸಲ್ಪಡುವ ಕಾರ್ಯಾಗಾರ ಮಹತ್ವಪೂರ್ಣವಾದುದು. ಪ್ರತಿ ವರ್ಷವೂ ಸ್ಮರಿಸುವ ಕಾರ್ಯವನ್ನ ಕಣಚೂರು ಸಂಸ್ಥೆ ನಡೆಸುತ್ತದೆ ಎಂದು ಹೇಳಿದರು. ಅತ್ಯುತ್ತಮವಾಗಿ ಪ್ರತಿ ವರ್ಷ ನಡೆಸ್ತಾ ಬರುವ ಕಣಚೂರು ಸಂಸ್ಥೆ ಯುಟಿ ಫರೀದ್ ಫೌಂಡೇಶನ್ ವತಿಯಿಂದ ಕಾರಣ ಅತ್ಯುತ್ತಮ ನಿಮ್ಮ ನಾಲೆಜನ್ನು ಉತ್ತಮಪಡಿಸುವುದು, ಎರಡನೇದಾಗಿ ಅರ್ಹರಿಗೆ ಇದರ ಸೌಲಭ್ಯವನ್ನು ಒದಗಿಸಿಕೊಡುವುದು, ಮೂರನೇದಾಗಿ ಯುಟಿ ಫರೀದ್ ಫೌಂಡೇಶನ್ ಯುಟಿ ಫರೀದನ್ನು ಅತ್ಯಂತ ಹತ್ತಿರದಿಂದ ಬಲ್ಲವನು ನಾನು. ನಮ್ಮ ಸಮಾಜದಲ್ಲಿ ಅತ್ಯಂತ ಉನ್ನತ ವ್ಯಕ್ತಿಯಾಗಿದ್ದರು ಆ ಕಾಲದಲ್ಲಿ. ಅವರು ವಕೀಲರಾಗಿದ್ದರು, ರಾಜಕಾರಣಿಯಾಗಿದ್ದರು. ಆದರೂ ಅವರು ಮಾಡಿದಂಥ ಅನೇಕ ಈ ಕ್ಷೇತ್ರದಲ್ಲಿ ಕೆಲಸ ಇವತ್ತು ಕೂಡ ನೆನಪಿಗೆ ಬರ್ತಾ ಇದೆ. ಬೆಂಗಳೂರು ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯಗಳ ಸೆನೆಟ್ ಸದಸ್ಯೆ ಡಾಕ್ಟರ್ ವೈಶಾಲಿ ಅವರು ಮಾತನಾಡಿ, ಫಿಸಿಯೋಥೆರಪಿಸ್ಟ್ ಭಾರತೀಯ ಅಸೋಸಿಯೇಷನ್ ಅಧ್ಯಕ್ಷ ಡಾಕ್ಟರ್ ಯುಟಿ ಇಫ್ತಿಖಾರ್ ಅಲಿ ಆಶಯದಂತೆ ಅವರ ತಾಯಿ ಹೃದಯ ಸ್ತಂಭನದಿಂದ 2004ರಲ್ಲಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಅಂತಹ ಹೃದಯ ಸಂಬಂಧಿ ಕಾಯಿಲೆಯ ವಿಚಾರಗಳನ್ನು ಪ್ರಸ್ತಾಪಿಸಿ ಕಳೆದ 8 ವರ್ಷಗಳಿಂದ ಅವರ ತಾಯಿ ಹೆಸರಿನಲ್ಲಿ ಶೈಕ್ಷಣಿಕ ಉಪನ್ಯಾಸ ಕಾರ್ಯಾಗಾರವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದರು. It was in the memory of Sir's mom, Iftisar's mom, Naseema ma'am, who was passed away in 2004 due to a heart attack when she was traveling down from Bangalore to Mangalore. So, from the year, after a year of her death, we have started organizing Naseema Farid Memorial Lecture. And usually what would we do is we would keep this related to cardio, since she had passed away due to a heart attack. So always wanted to be something in cardio he wanted to do this workshop in. So it's been started back then, but since 2015, I think since the inception of Kanachur, we've always done it over here. Because Kanachur family is quite close to Sir, and he always felt it as though it is his family, and that is the reason we shifted it from 2015 over here, and it's always been usually in ICU management. ಕಣಚೂರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಅಬ್ದುಲ್ ರಹಿಮಾನ್ ಅಧ್ಯಕ್ಷತೆ ವಹಿಸಿದ್ರು. ಕಣಚೂರು ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಹರೀಶ್ ಶೆಟ್ಟಿ, ಕಣಚೂರು ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಎಚ್.ಎಸ್. ವಿರೂಪಾಕ್ಷ, ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಮುಖ್ಯ ಅತಿಥಿಗಳಾಗಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.